ಉರ್ವ ಸ್ಟೋರ್ ಕೋಡಿಕಲ್ ಸುಂಕದಕಟ್ಟೆ ಸಂಪರ್ಕಿಸುವ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ರಸ್ತೆ ಗುಂಡಿಗಳನ್ನು ಮುಚ್ಚಿ ದುರಸ್ತಿಗೆ ಆಗ್ರಹಿಸಿ ಇಂದು ಉರ್ವ ಸ್ಟೋರ್ನಲ್ಲಿ ಡಿವೈಎಫ್ಐ ಉರ್ವ ಸ್ಟೋರ್ ಘಟಕದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು। ಈ ವೇಳೆ ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಮಾತನಾಡಿ, ನಗರದ ಹಲವೆಡೆ ರಸ್ತೆಗಳು ಹೊಂಡಮಯವಾಗಿದೆ, ರಸ್ತೆ ಗುಂಡಿಗಳಿಗೆ ಬಿದ್ದು ಯುವಜನರು ಸಾವು ನೋವನ್ನು ಅನುಭವಿಸ್ತಾ ಇದ್ದಾರೆ, ನಗರ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯನ್ನು ತಳೆಯುತ್ತಿದ್ದಾರೆ, ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯನ್ನ ಮರೆಯುತ್ತಿದ್ದಾರೆ ಎಂದು ಟೀಕಿಸಿದ ಅವರು, ಮಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಒತ್ತಾಯಿಸಿ ಜನರು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ದುರದೃಷ್ಟಕರ ಅಂತ ಹೇಳಿದ್ರು। ಸ್ಥಳೀಯ ಡಿವೈಎಫ್ಐ ಮುಖಂಡರಾದ ರಾಜೇಶ್ ಕುಲಾಲ್, ಕಟ್ಟಡ ಕಾರ್ಮಿಕರ ಸಂಘದ ಮುಖಂಡ ಮನೋಜ್ ಕುಲಾಲ್, ಪ್ರಕಾಶ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು। ಜನ ಯುವ ಜನರಾಗಿದ್ದಾರೆ। 25ರಿಂದ 35 ವರ್ಷದ ಒಳಗಿನ ಯುವಕರು ಈ ಒಂದು ರಸ್ತೆ ಗುಂಡಿಗೆ ಬಿದ್ದು ಸತ್ತಿದ್ದಾರೆ, ಸಾವು ನೋವುಗಳನ್ನು ಅನುಭವಿಸಿದ್ದಾರೆ। ಅವರ ಈ ರೀತಿಯ ಸಾವು ನೋವುಗಳಿಗೆ ಕಾರಣಕರ್ತರಾಗಿರ್ತಕ್ಕಂಥ ಮಹಾನಗರ ಪಾಲಿಕೆ ಇರ್ಬೋದು ಅಥವಾ ಸರ್ಕಾರದ ರಸ್ತೆಯನ್ನು ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಯಾವುದೇ ಇಲಾಖೆಯ ಮೇಲೆ ಈ ಒಂದು ಅಪಘಾತ ಆದಾಗ ಅವರ ಮೇಲೆ ಯಾವುದೇ ಕ್ರಮಗಳು ಜಾರಿಯಾಗುವುದಿಲ್ಲ। ರಸ್ತೆ ಗುಂಡಿ ಬಿದ್ದು ಗುಂಡಿ ತಪ್ಪಿಸುವಂಥ ಗಡಿಬಿಡಿಯಲ್ಲಿ ಲಾರಿ ಅಡಿಗೆ ಬಿದ್ದು ಸತ್ತೋದ್ರೆ ಲಾರಿ ಚಾಲಕರನ್ನು ಹಿಡಿದು ಪೊಲೀಸರು ಎಫ್ಐಆರ್ ಹಾಕಿ ಅವರನ್ನು ಜೈಲಿಗೆ ಕಳಿಸ್ತಾರೆ, ಅದು ಅವರ ಮೇಲೆ ಕೋರ್ಟ್ ಹಾಕಿ ಕೇಸ್ಗಳನ್ನ ಹಾಕ್ತಾರೆ। ಈ ಗುಂಡಿಗಳನ್ನು ಮುಚ್ಚದಂತಹ ನಗರ ಪಾಲಿಕೆ ಇರ್ಬೋದು, ಹೆದ್ದಾರಿ ಪ್ರಾಧಿಕಾರದವರು ಇರ್ಬೋದು, ಅವರ ಮೇಲೆ ಯಾವತ್ತಾದರೂ ಒಂದು ಕ್ರಮಗಳು ಆಗಿದೆ ಆದರೆ ಈ ರೀತಿಯಾದಂತಹ ಗುಂಡಿಗಳು ಕಾಣಲಿಕ್ಕೆ ಸಾಧ್ಯವಿಲ್ಲ। ಗುಂಡಿಗಳಿಗೆ ಮುಚ್ಚುವಂಥ ಕೆಲಸ ಆಗ್ತಾ ಇದೆ।